ನಮಸ್ಕಾರ ಎಲ್ರಿಗೂ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಗಾಯ್ಸ್, ಇವತ್ತಿನ ವ್ಲಾಗಲ್ಲಿ ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ನಾವೇನು 160 AD ಹಿಡಿದಿದ್ವಿ, ಅದನ್ನು ಇವತ್ತು ನಾವು ಮಾರ್ಕೆಟ್ಗೆ ಹೋಗಿ ಸೇಲ್ ಮಾಡ್ತಾ ಇದ್ದೀವಿ. ಹಾಗೆ ಗಾಯ್ಸ್, ಇವಾಗ ನಮ್ಮ ಹತ್ರ ಟೋಟಲ್ 160 ADಗಳಿವೆ. ಅದನ್ನೆಲ್ಲ ಇವಾಗ ಒಂದು 10 16 ಬಕೆಟಲ್ಲಿ ಹಾಕಿ ತುಂಬಿಸಿದ್ದೇವೆ. ಮತ್ತು ನಾವು ಇವಾಗ ಸ್ಟಾಲ್ ಹಾಕಲಿಕ್ಕೆ ಹೋಗ್ತಿರುವ ಪ್ಲೇಸ್ ನಿಂತಿಕಲ್ಲು. ಹಾಗೆ ನಾವು ಎಷ್ಟು ಸೇಲ್ ಮಾಡಿದ್ವಿ, ಹೇಗೆ ಸೇಲ್ ಮಾಡಿದ್ವಿ, ಆಮೇಲೆ ಎಷ್ಟು ಪ್ರಾಫಿಟ್ ಮಾಡಿದ್ವಿ ಅಂತ ತೋರಿಸ್ತೇನೆ. ಸೊ ಇವಾಗೆಲ್ಲ ರೆಡಿ ಆಗಿದೆ. ಏಡಿಯನ್ನು ಏನು ನಾವು ಬಕೆಟಲ್ಲಿ ಹಾಕಿದೆವು ಅದನ್ನ ಇವಾಗ ಕಾರಲ್ಲಿ ತುಂಬಿಸಿ ನಾವಿವಾಗ ಸ್ಟಾಲ್ ಆಗ್ಲಿಕ್ಕೆ ಹೋಗುವ. ಬನ್ನಿ. ಬಾವ ಕಾರ್ ತಂದ್ರು, ಇವಾಗ ಕಾರಿಗೆಲ್ಲ ತುಂಬಿಸ್ತಾ ಇದ್ದೇವೆ. ಗಾಯ್ಸ್, ಇವಾಗ ಗಾಡಿಯಲ್ಲಿ ಎಲ್ಲ ಇಟ್ಟಾಯ್ತು. ಗಾಯ್ಸ್, ಇವಾಗ ಏಡಿ ಎಲ್ಲ ಕಾರಲ್ಲಿ ಲೋಡ್ ಆಗಿದೆ. ಸೊ ಇವಾಗ ನಾವು ನಮ್ಮ ನಿಂತಿಕಲ್ಲು ಪೇಟೆಗೆ ಏಡಿ ಮಾರ್ಲಿಕ್ಕೆ ಹೋಗ್ತಾ ಇದ್ದೇವೆ. ಗಾಯ್ಸ್, ಇವಾಗ ನಾವು ಏಡಿ ಮಾರ್ಲಿಕ್ಕೆ ಹೊರಡ್ತಿದ್ದೀವಿ. ಹೇಗೆ ಸೇಲ್ ಆಗ್ಬೋದಾ ಗಾಯ್ಸ್? ಸೇಲ್ ಆಗ್ಬೋದು. ಅರ್ಧ ಗಂಟೆಯಲ್ಲಿ ವಾಪಸ್ ಮನೆಗೆ. ಇವಾಗ ಅರ್ಧ ಗಂಟೆಯಲ್ಲಿ ಮನೆಗೆ ಬರ್ತೀವಿ. ಗೈಸ್, ಇವಾಗ ನಾವು ನಿಂತಿಗಳಿಗೆ ಹೊರಟ್ವಿ. ಇದು ನಾವೀಗ ಫಸ್ಟ್ ಟೈಮ್ ಏಡಿ ಸೇಲ್ ಮಾಡ್ತಿರೋದು. ಇದೆಲ್ಲಾದ್ರೂ ಬಿಸ್ನೆಸ್ ಸಕ್ಸಸ್ಫುಲ್ ಆದ್ರೆ ಇದನ್ನೇ ಇವನು ಫುಲ್ ಟೈಮ್ ಆಗಿ ಮಾಡ್ತಾನಂತೆ. ಇವರೆಲ್ಲ ನಮ್ಮ ಹುಡುಗರು. ಹೌದು. ಗಾಯ್ಸ್, ನಮ್ಮ ನಿಂತಿಕಲ್ಲು ಪೇಟೆ ನೋಡಿ. ಗಾಯ್ಸ್, ಇವಾಗ ಬಂದಿಲ್ಲಿ ನಿಲ್ಸಿದಷ್ಟೇ, ಅವಾಗಲೇ ಕಸ್ಟಮರ್ ಎಲ್ಲ ಬಂದು ಇವಾಗ ತಗೊಳ್ತಿದ್ದಾರೆ. ಇದು ನಿಂತಿಕಲ್ಲು ಪೇಟೆ, ನಮ್ದು ಜಂಕ್ಷನ್. ಅಲ್ಲಿ ಬಸ್ ಸ್ಟ್ಯಾಂಡ್, ಇಲ್ಲಿ ಬಸ್ ನಿಂತಿದೆ ನೋಡಿ. ಇಲ್ಲಿ ಕಸ್ಟಮರ್ ಎಲ್ಲ, ಇಲ್ಲಿ ಅಂಗಡಿಯವರೆಲ್ಲ ಇದ್ದಾರೆ ತುಂಬಾ. ಅವರೆಲ್ಲ ಇಲ್ಲಿ ಬಂದು ತಗೊಳ್ತಿದ್ದಾರೆ. ಡೆಂಜಿ ಬಲೆ, ಡೆಂಜಿ ಬಲೆ, ಬೆಚ್ಚ ಬೆಚ್ಚ ಡೆಂಜಿ, ಬೆಚ್ಚ ಬೆಚ್ಚ ಡೆಂಜಿ. ಚಮಚ ಹೋದೆ ಬಲೆ ಊರ್ತಡಿಂಜಿ ಊರ್ತಡಿಂಜಿ. ಬಲೆನ ಡೆಂಜಿ ಬಲೆ, ಡೆಂಜಿ ಬಲೆ, ಡೆಂಜಿ ಬಲೆ. ಗಾಯ್ಸ್, ಇವರಿಗೆ ನರ್ವಸ್ ಆಗ್ತಾ ಉಂಟು. ಇವರಿಗೆ ಪಬ್ಲಿಕ್ ಅಲ್ಲಿ ಇವಾಗ ಈ ರೀತಿ ಸೇಲ್ ಎಲ್ಲ ಮಾಡಿ ಫಸ್ಟ್ ಟೈಮ್, ಹಾಗೆ ನರ್ವಸ್ ಆಗ್ತಾ ಉಂಟು. ಲೆಪ್ಪಿ ಲೆಪ್ಪಿ ಬಗ ಲೆಪ್ಲೆ ಏನೋಡು. ಇದು ಊರ ಏಡಿ ಅಂತ ಹೇಳುವಾಗ ಎಲ್ಲಾ ಕಡೆ ಉಂಟು, ಅದ್ರೆಲ್ಲರೂ ಹಿಡಿಲಿಕ್ಕೆ ಹೋಗುದಿಲ್ಲ. ಹಾಗೆ ಕಸ್ಟಮರ್ಸ್ ಎಲ್ಲ ಬರ್ತಾ ಇದ್ದಾರೆ, ಇವಾಗ ನೋಡ್ತಾ ಇದ್ದಾರೆ. ಹಾಯ್. ಬಲೆನ ಡೆಂಜಿ ಬಲೆ, ಡೆಂಜಿ ಬಲೆ, ಡೆಂಜಿ ಬಲೆ, ಡೆಂಜಿ ಬಲೆನ ಡೆಂಜಿ ಬಲೆ, ಬೆಚ್ಚ ಬೆಚ್ಚ ಡೆಂಜಿ, ಬೆಚ್ಚ ಬೆಚ್ಚ ಡೆಂಜಿ. ಸೊ ಇವಾಗ ನಾವು ಸ್ವಲ್ಪ ಸೆಕೆಂಡ್ ಲೊಕೇಶನ್ಗೆ ಬಂದ್ವಿ. ಇಲ್ಲಿ ಕೂಡ ಸ್ವಲ್ಪ ಕಸ್ಟಮರ್ ಸೇರಿದ್ರು. ಪತ್ತು ಡೆಂಜಿ ವರ್ಗು 10-15 ಉಂಟು. ಗಾಯ್ಸ್, ಇವಾಗ ಜನರೆಲ್ಲ ಇಲ್ಲಿ ರೋಡಿಂದಾಗಿ ಹೋಗ್ತಿದ್ದಾರೆ. ಅವರನ್ನು ಕರೆದ್ರೆ ಬರ್ತಿದ್ದಾರೆ, ಯಾಕಂದ್ರೆ ಇಲ್ಲಿ ಸ್ಟಾಲ್ ಯಾವಾಗಲೂ ಏಡಿದು ಹಾಕಿರ್ಲಿಲ್ಲ. ಹಾಗೆ ಏಡಿತ ಕರೆದ್ರೆ ಇವಾಗ ಬರ್ತಿದ್ದಾರೆ. ಇಲ್ಲಿ ಕೆಲವು ಕಸ್ಟಮರ್ಸ್ ಇದ್ದಾರೆ, ಇವಾಗ ನೋಡ್ತಾ ಇದ್ದಾರೆ.
ಗಾಯ್ಸ್ ಏಡಿ ಮಾರಿದ್ದು ಸಂಡೆ ಆದ ಕಾರಣ ಇದು ಮನೆಯಲ್ಲಿ ಗಮ್ಮತ್ತಿದ್ರು ಕೂಡ ಕೆಲವು ಕಸ್ಟಮರ್ಸ್ ನಾವು ಹುಡುಗರು ಈ ರೀತಿ ಮಾಡ್ತಿದ್ದೇವೆ ಅಂತ ನೋಡಿ ಸಪೋರ್ಟ್ ಮಾಡೋದಕ್ಕೋಸ್ಕರ ಪರ್ಚೇಸ್ ಮಾಡಿದ್ರು. ಫೈನಲ್ ಆಗಿ ಎಲ್ಲ ಏಡಿಗಳು ಸೇಲ್ ಆಯಿತು. ಆಮೇಲೆ ನಾವು ಮನೆಗೆ ಬಂದ್ವಿ. ಗಾಯ್ಸ್ ಇವಾಗ ನಾವು ಏಡಿ ಎಲ್ಲ ಮಾರಿ ಇವಾಗ ಮನೆಗೆ ರೀಚ್ ಆದ್ವಿ. ಇವಾಗ ಒಂದು ಗಂಟೆ ಒಂದೂವರೆ ಆಯಿತು. ನಾವು 11 ಗಂಟೆಗೆ ಹೊರಟಿದ್ವಿ ಇಲ್ಲಿಂದ. ಆಮೇಲೆ ನಾವು ಒಂದು ಬಕೆಟಿಗೆ 250 ಸೆಟ್ ಮಾಡಿದ್ವಿ. ಅದರಲ್ಲಿ 10 ಏಡಿ ಇತ್ತು. ಹಾಗೆ ಕೆಲವು ಕಸ್ಟಮರ್ಸ್ ಎಲ್ಲ ಒಂದು 4-5 ಏಡಿ ಸಾಕು ಅಂತ ಕೇಳಿದರು. ಅದೆಲ್ಲ ಒಂದು 100-150 ಸೇಲ್ ಆಯಿತು. ಇವಾಗ ನಾವು ಟೋಟಲ್ ಮಾಡಿದ ಸೇಲ್ ಎಷ್ಟು ಅಂತ ಕೇಳಿದರೆ 2800. ಟೋಟಲ್ ಇವಾಗ ನಾವು ಏಡಿ ಎಲ್ಲ ಮಾರಿ 2800 ಇವಾಗ ನಾವು ಸಂಪಾದಿಸಿದಂತಹ ಹಣ. ಹಾಗೆ ಗಾಯ್ಸ್ ನಮ್ಮ ಹತ್ರ ಏನು ಇವಾಗ 16 ಬಕೆಟ್ ಇತ್ತು. ಅದು ಇವಾಗ 250ಗೆ ಎಲ್ಲ ಸೇಲ್ ಆಗ್ತಿದ್ರೆ ನಮಗೆ ಒಂದು 4000 ತನಕ ಸೇಲ್ ಮಾಡ್ಬೋದಿತ್ತು. ಅದನ್ನು ನಾವು ಯಾವಾಗ 300 ಏಡಿ ಹಿಡಿಯುವ ಚಾಲೆಂಜ್ ಮಾಡ್ತೀವೋ ಆವಾಗ ಕಂಪ್ಲೀಟ್ ಮಾಡುವ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ಗೆ ಹೊಸಬರಾದರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.